ವಾಯುವ್ಯ ಪಾಕಿಸ್ತಾನದ ಸ್ವಾತ್ ಜಿಲ್ಲೆಯಲ್ಲಿ ಸುಮಾರು 1300 ವರ್ಷಗಳ ಹಿಂದೆ ನಿರ್ಮಿಸಲಾದ ಹಿಂದೂ ದೇವಾಲಯವೊಂದನ್ನು ಪಾಕಿಸ್ತಾನ ಮತ್ತು ಇಟಲಿಯ ಪುರಾತತ್ವ ತಜ್ಞರು ಪತ್ತೆ ಮಾಡಿದ್ದಾರೆ. ಸ್ವಾತ್ ಜಿಲ್ಲೆಯ ಬ್ಯಾರಿಕೋಟ್ ಗುಂಡ್ಯಾನಲ್ಲಿ ಉತ್ಖನನ ನಡೆಸಿದಾಗ ಈ ಪುರಾತನ ದೇವಾಲಯ ಇರುವಿಕೆ ತಿಳಿದುಬಂದಿದೆ. ಇದು ವಿಷ್ಣು ದೇವಾಲಯವಾಗಿದೆ ಎಂದು ಪುರಾತತ್ವ ವಿಭಾಗದ ಮುಖ್ಯಸ್ಥ ಫಜಿಲ್ ಖಾಲಿಕ್ ಹೇಳಿದ್ದಾರೆ. ಸುಮಾರು 1300 ವರ್ಷಗಳ ಹಿಂದೆ ಹಿಂದೂ ಶಾಹಿ ಅವಧಿಯಲ್ಲಿ ನಿರ್ಮಾಣವಾದ ದೇವಾಲಯ ಎಂದು ತಿಳಿಸಿದ್ದಾರೆ.